ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊರಮಲು ಯಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲಿನ ಮಾತರೆಲ್ಲ ಮೂಕೆಡ್ ಎತ್ಕೊಂಡಿರಲೆ. ಇವತ್ತು ಸ್ಕ್ವೇಡ್ ಪೆಪ್ಪರ್ ಮಾಡೋದು ಹೇಗೆ ಅಂತ ನೋಡುವ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇನಿ ನಮ್ಮ ಬೊಂಡಾಸ್ ಪೆಪ್ಪರ್ ಮಸಾಲ ಪಂಡ ಎಡ್ಡೆ ಮುಂಚಿದ ಪೌಡರ್ ಪಡೆದು ಎಂಚ ಮಲ್ಪನು ತೂಕ ಐಕ ಮುಲ್ಪನ 1 kg ಬೊಂಡಾಸ್ ಮೀನನ್ನು ಕ್ಲೀನ್ ಮಲ್ತಗೆ ಮೂರ್ದು ದೀವೊಂದೆ. ಇಲ್ಲಿ ನಾನು 1 kg ಬೊಂಡಾಸ್ ಮೀನನ್ನು ಸ್ಕ್ವಿಡ್ಡನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ನಿಮ್ಮ ಅನುಸಾರ ನೀವು ಉಪ್ಪನ್ನು ಸೇರಿಸಿಕೊಳ್ಳಿ. ನೆಕ್ಕೆಯನ್ನು ಉಪ್ಪು ಪಾಡಿಯ ಮುಲ್ಪ ಬೊಕ್ಕ ಮುಲ್ಪ ಎಡ್ಡೆ ಮುಂಚಿದ ಪುಡಿ ಒಂದು ಅರ್ಧ ಚಮಚದಾತು ಬೊಕೊಂಚೂರು ಮಂಜಲ್ದ ಪುಡಿಲ ಮುಲ್ಪ ಪಾಡೋನ್ವೆ. 1/4 ಚಮಚದಾತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಲ್ಪ ಪಾಡಿಯೆ. ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಸ್ವಲ್ಪ ಅರಸಿನ, 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ನಿಂಬೆಹಣ್ಣಿನ ರಸವನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಒಂಜಿ ಲಿಂಬೆದ ರಸನ ನೆಕ್ ಪುಂಟೋಡು ಒಂದೇನು ಪುಂಟುದು ನಮ್ಮ ಶೋಕುನೇನು ಬೆರದು ದೀವೋಡು. ನಿಗಲು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ ಇಷ್ಟಾಂಡ ಲೈಕ್ ಕಮೆಂಟ್ ಮಲ್ಪಲೆ ಸಬ್ಸ್ಕ್ರೈಬ್ಲ ಮಲ್ಪಲೆ ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ನಗಳ ಜೊತೆ ಶೇರ್ ಮಲ್ಪರೆ ಮರಪೊಡ್ಚಿ. ಇವೆಲ್ಲವನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ. ಮಿಕ್ಸ್ ಮಾಡಿ ನಾವು ಹಾಗೆ ಇಟ್ಟು ಬಿಡುವ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ ಇದು ಆಯಿತು. ಇವಾಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಒಂದು 3ರಿಂದ 4 ಚಮಚ. ಒಂದು ಪ್ಯಾನಿಗೆ 3-4 ಚಮಚದಾತು ಎಣ್ಣೆ ಪಾಡ್ಯೆ. ಎಣ್ಣೆ ಬೆಚ್ಚ ಹಾಕಿದ ನಮ್ಮ ಮುಲ್ಪ ತುಲೆನೆಕ್ ಶುಂಠಿ ಬೆಳ್ಳುಳ್ಳಿನ ಸಣ್ಣ ಮೂರ್ದು ದೀತೆ ಬೊಕೊಂಜಿ 3-4 ಕಾಯಿ ಮುಂಚಿ ಕಟ್ ಮಲ್ತೀತೆ ಬೊಕ್ಕ ಒಂಜಿ ನೀರುಳ್ಳಿನ ಇಂಚ ಮೂರ್ದಿ ಒಂದೆ ನಿಕ್ಲು ಪೊಡಂಡ ಉದ್ದ ನೀರುಳ್ಳಿನ ಮೂರುಳ್ಳಿ. ಇಲ್ಲಿ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 4ರಿಂದ 5 ಕಾಯಿ ಮೆಣಸು ಕಟ್ ಮಾಡಿದ್ದೇನೆ. ಮತ್ತು ಈರುಳ್ಳಿಯನ್ನು ನೀವು ಯಾವ ರೀತಿಯಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ನಾನು ಈ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಮೊದಲಿಗೆ ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಇದಕ್ಕೆ ಸೇರಿಸುವ. ಬೆಳ್ಳುಳ್ಳಿಲ ಶುಂಠಿಲ ನಮ್ಮ ಎಣ್ಣೆಗೆ ಪಾಡ್ಗ ಗ್ಯಾಸನ್ನು ಲೋ ಫ್ಲೇಮ್ ಇಡದಿಲೆ ಒಂದು ಕಂಚರೆ ಬಲ್ಲಿ ನೋಡಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಜಾಸ್ತಿ ಕಾಯಿಸಬಾರ್ದು, ಸ್ವಲ್ಪ ನಿಮಗೊಂದು ಘಮ ಬಂದಾಗ ಸಾಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಬಿಡಿ. ಇವಾಗ ನಾವು ಈರುಳ್ಳಿಯ ಮತ್ತು ಕಾಯಿ ಮೆಣಸನ್ನು ಇಲ್ಲಿ ಸೇರಿಸ್ಕೋಬೇಕು. ಈತ ಮುಲ್ಪ ನೀರುಳ್ಳಿಲ ಕಾಯಿ ಮುಂಚಿಲನಿಕ್ ಪಾಡೊಂದುಲ್ಲೆ ಓನೇ ನಮ್ಮ ಚೂರು ಲೋ ಫ್ಲೇಮ್ ಇಡೆ ಒಂತೆ ಪೊರ್ತು ಇಂಚ ಪೊತ್ಪೊಡು. ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ನಾವು ಹೀಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡಬಾರ್ದು. ಇದು ಜಾಸ್ತಿ ನಮ್ಮ ಒಂದಿನ ಗ್ಯಾಸ್ ಹೈ ಫ್ಲೇಮ್ ಹಿಡಿದಿದ್ದು ಪೊತ್ಪರೆ ಬಲ್ಲಿ ಒಂತೆ ಬಾಡುಂಡ ಯಾವಡು. ಇದು ಚಿಟಿಕೆದಾತು ಮೂಲ್ಯಾನ ಮಂಜಲ್ದ ಪುಡಿ ಪಾಡೊಂದುಲ್ಲೆ ನೋಡಿ. ನಾನಿಲ್ಲಿ ಚಿಟಿಕೆಯಷ್ಟೇ ಅರಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಯಾಕೆ ಅಂದರೆ ನಾವು ಸ್ಕ್ವಿಡ್ಡಿಗೆ ಆಲ್ರೆಡಿ ಹಾಕಿಟ್ಟಿದ್ದೇವೆ ಅರಸಿನವನ್ನು. ಆಮೇಲೆ ಸ್ವಲ್ಪ ನಾನು ಇಲ್ಲಿ ಕಾಳು ಮೆಣಸಿನ ಹುಡಿಯನ್ನು ಇಲ್ಲಿ ಸೇರಿಸ್ತೇನೆ. ಮೊದಲಿಗೆ ನಾವು ಸೇರಿಸಿದ್ದೇವೆ. ಇಲ್ಲಿ ಕೂಡ ಕಾಳು ಮೆಣಸಿನ ಪುಡಿ ಸೇರಿಸ್ತಿದ್ದೇನೆ ಅರ್ಧ ಚಮಚ ನೋಡಿ. ದೊಡ್ಡ ಚಮಚದಲ್ಲಿ ಅರ್ಧ ಚಮಚ ಮುಲ್ಪೆಯನ್ನು ಮೊಲ್ಲ ಚಮಚಡು ಒಂಜಿ ಅರ್ಧ ಚಮಚದಾತು ಎಡ್ಡೆ ಮುಂಚಿದ ಪುಡಿಲ್ಲ ಮುಲ್ಪ ಪಾಡಿಯೆ ಅವೆಲ್ಲ ಶೋಕು ಇಂಚ ಪೊತ್ಪೊಡು. ಈತೆ ಮುಲ್ಪೆಯನ್ನು ಗರಂ ಮಸಾಲದ ಪೊಡಿ ಇಲ್ಲ ಮುಲ್ಪ 1 ಚಮಚದಾತು ಪಾಡುವೆ. ಎಲ್ಲಿಯ ಚಮಚಡು ಮೊಲ್ಲ ಚಮಚಡು ಅಂಡ ಅರ್ಧ ಚಮಚ. ಇಲ್ಲಿ ನೋಡಿ ದೊಡ್ಡ ಚಮಚ ಆದರೆ 1 ಚಮಚ ಗರಂ ಮಸಾಲ ಹುಡಿ, ಸಣ್ಣ ಚಮಚ ಆದರೆ ಅರ್ಧ ಚಮಚ. ಆಮೇಲೆ ಜೀರಿಗೆ ಮತ್ತು ಕೊತ್ತಂಬರಿಯ ಹುಡಿಯನ್ನು 1 ಚಮಚದಷ್ಟು ಸೇರಿಸಿದೆ ಸಣ್ಣ ಚಮಚದಲ್ಲಿ. ಎಲ್ಲಿಯ ಚಮಚಡು 1 ಚಮಚದಾತು ಕೊತ್ತಂಬರಿ ಜೀರಿಗೆದ ಪುಡಿಯನ್ನು ಒಟ್ಟು ಮಲ್ತು ಸೇರಯೆ ಅವಿಡ್ಬೇಕ. ನಮ್ಮ ಮುಲ್ಪ ಈ ಸ್ಕ್ವಿಡ್ ಬಂಡ ಬೊಂಡಾಸ್ ಮೀನನ್ನು ನೆಕ್ ಪಾಡ್ಗ ನಮ್ಮ ಫಸ್ಟಿಗೆ ಬರೋದಿತ್ತಿನ ಬೊಂಡಾಸ್ ಮೀನನ್ನು. ಆಮೇಲೆ ನಾವು ಮ್ಯಾರಿನೇಟ್ ಅಂದರೆ ಮಿಕ್ಸ್ ಮಾಡಿ ಇಟ್ಟ ಬೊಂಡಾಸ್ ಮೀನನ್ನು ಅರಸಿನ ಮತ್ತು ಪೆಪ್ಪರ್ ಪೌಡರ್ ಹಾಕಿ ಬೆರೆಸಿಟ್ಟ ಬೊಂಡಾಸ್ ಮೀನನ್ನು ಇದಕ್ಕೆ ಸೇರಿಸ್ಕೋಬೇಕು. ಇವೆಲ್ಲವನ್ನು ನಾವು ಚೆನ್ನಾಗಿ ಬೆರೆಸ್ಕೋಬೇಕು. ತುಂಬ ಸುಲಭ ಮತ್ತು ಕಡಿಮೆ ಸಮಯದಲ್ಲಿ ಆಗುವಂಥ ಪೆಪ್ಪರ್ ಬೊಂಡಾಸ್ ಪೆಪ್ಪರ್ ಸ್ಕ್ವೆಡ್ ಪೆಪ್ಪರ್ ಮಸ್ತ್ ಕಮ್ಮಿ ಸಮಯಡು ಆಪಿನಂಚಿನ ಸ್ಕ್ವೆಡ್ ಪೆಪ್ಪರ್ ಬಾಯಿಗಳ ರುಚಿ ಮಸ್ತ್ ಎಡ್ಡೆ ಹಾಪುಂಡು. ನಿಕ್ಲು ಖಂಡಿತವರ ಈ ರೆಸಿಪಿನ ಟ್ರೈ ಮಲ್ಪ್ಲೆ ಬೊಕ್ಕ ಎಂಚಾತನಂದು ಕಮೆಂಟ್ ಮಾಡ್ತು ಪನ್ಲೆ. ಮತ್ತು ಮುಚ್ಚಳ ಮುಚ್ಚಿದ ದೀಕ. ಇವಾಗ ನಾನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟೆ ನೋಡಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ ಕೂಡ. ನಾವು ಇದನ್ನೀಗ ಓಪನ್ ಆಗಿ ಮುಚ್ಚಳ ತೆಗೆದು ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಈತ ನಮ್ಮ ಒಂದುಲೆ ನೀರುಂಡು ಅವೇ ನಮ್ಮ ಡ್ರೈ ಮಲ್ಪೊಡು ಅಂಚದು ಮುಚ್ಚಳ ದೆತ್ತದು ಒಂತೆ ಪೊರ್ತು ಹೈ ಫ್ಲೇಮಡ್ ಬೇಯ್ಪವಡು.
ನಿಮಗೆ ಡ್ರೈ ಬೇಕಂತ ಇದ್ದರೆ, ಪೆಪ್ಪರ್ ಅಂದರೆ ಸ್ವಲ್ಪ ಡ್ರೈ ಇದ್ರೇ ಚೆನ್ನಾಗ್ತದೆ. ಹಾಗಾಗಿ ನಾನಿಲ್ಲಿ ಮುಚ್ಚಳ ತೆಗೆದು ಹೈ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೇನೆ. ಬೇಕಾದರೆ ನಾನಿಲ್ಲಿ 1/4 ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಈಗ ಸೇರಿಸಿದೆ. ನೀವು ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸೇರಿಸಿದೆ. ನಿಕ್ಲು ಒಂಜಿ ವೇಳೆ ಬೊಡ್ಚಿಂದ ಇತ್ತಂಡ ಈ ಗರಂ ಮಸಾಲ ಪೊಡಿ ഞാനിತ್ತೆ ಪಾಡಿಯತ್ತೆ 1/4 ಚಮಚದತ್ತು ಬೊಡ್ಚಿಂದ ಸ್ಕಿಪ್ ಮಲ್ಪೊಲಿ. ಬೋರ್ಡ್ ಇತ್ತಂಡ ಪಾಡೊಲಿ ಪಾಡಂಡ ಒಂಜಿ ಎಡ್ಡೆ ಟೇಸ್ಟ್ ಬರ್ಪುಂಡು ಖಂಡಿತ. ನೀವು ಈಗ ಹಾಕಿದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಗರಂ ಮಸಾಲ ಪುಡಿ. ಸ್ವಲ್ಪ ಹೊತ್ತು ಆದ ನಂತರ ನೋಡಿ ಗ್ಯಾಸನ್ನು ಬಂದ್ ಮಾಡಿದೆ. ಇದು ತಣ್ಣಗಾದ ಮೇಲೆ ಫುಲ್ಲು ಡ್ರೈ ಆಗ್ತದೆ. ಒಂದು ಒಂತೆ ಪೊಡ್ತಾಕಿನ ಗ್ಯಾಸ್ ಬಂದ್ ಮಲ್ದೈತೆ ಡ್ರೈ ಆತಂಡು ಒಂದು ಚಪ್ಪೆ ಹಾಕಿನ ಬೊಕ್ಕಲ ಶೋಕಾದು ಡ್ರೈ ಆದು ಬರ್ಪುಂಡು. ಮಿತ್ತಗೆ ಚೂರು ಕೊತ್ತಂಬರಿ ಸೊಪ್ಪು ಪಾಡಂಡ ಯಾವು ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಸ್ಕ್ವಿಡ್ ಪೆಪ್ಪರ್ ರೆಡಿ ಆಯಿತು. ತುಂಬ ರುಚಿಕರವಾದ ಸ್ಕ್ವಿಡ್ ಪೆಪ್ಪರ್. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ತುಲೆ ನಮ್ಮ ಬೊಂಡಸ್ ಮೀನ್ದ ಪೆಪ್ಪರ್ ರೆಡಿ ಆ್ಯಂಡ್ ಶೇರ್ ಮಲ್ಪ್ಲೆ ಕಡೆ ಮುಟ್ಟ ತುಯ್ನೈಕ್ ಧನ್ಯವಾದ.